ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ವಿರುದ್ಧ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು. ಜನವರಿ 26ರಂದು ರಾಯಚೂರು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಾರ್ಯಕ್ರಮದ ವೇದಿಕೆಯಿಂದ ತೆಗೆಸಿ ಅವಮಾನ ಮಾಡಿರುವ ಘಟನೆಯನ್ನು ಖಂಡಿಸಿ ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರು ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ BH ರಸ್ತೆ ಮೂಲಕ ಸಾಗಿದ ಪ್ರತಿಭಟನಾಕಾರರು ತಿಪಟೂರು ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರ ಹಾಗೂ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ತಹಶೀಲ್ದಾರ್ ಚಂದ್ರಶೇಖರಯ್ಯ ಮನವಿ ಪತ್ರ ಸ್ವೀಕರಿಸಿದರು. ಪ್ರತಿಭಟನಾ ನಿರತರನ್ನು ಉದ್ದೇಶಿಸಿ ಮಾದಿಗ ದಂಡೋರ ತಾಲೂಕು ಅಧ್ಯಕ್ಷ ಕುಪ್ಪಾಳು ರಂಗಸ್ವಾಮಿ ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮತ್ತು ಸಂವಿಧಾನಕ್ಕೆ ಅವಮಾನ ಮಾಡಿದ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ವೃತ್ತಿ ಗೌರವಕ್ಕೆ ಅವಮಾನ ಮಾಡಿದ್ದಲ್ಲದೆ ಸಂವಿಧಾನಕ್ಕೆ ಮತ್ತು ಭಾರತ ರತ್ನ ಮಹಾನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿರುವುದು ಖಂಡನೀಯ ಎಂದರು. ಜಾತಿ ಮನಸ್ಥಿತಿಯಲ್ಲಿನ ಮಲ್ಲಿಕಾರ್ಜುನ ಗೌಡನಿಂದ ಸಾಮಾಜಿಕ ನ್ಯಾಯ ದೊರೆಯಲು ಸಾಧ್ಯವಿಲ್ಲ. ಕಾನೂನನ್ನು ಗೌರವಿಸದ ವ್ಯಕ್ತಿ ನ್ಯಾಯಾಧೀಶ ಹುದ್ದೆಗೆ ಅನರ್ಹವಾಗಿದ್ದು, ಸರ್ಕಾರ ಹಾಗೂ ರಾಜ್ಯ ಹೈಕೋರ್ಟ್ ಮಲ್ಲಿಕಾರ್ಜುನ ಗೌಡನ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಕೂಡಲೇ ನ್ಯಾಯಾಧೀಶ ಸ್ಥಾನದಿಂದ ವಜಾಗೊಳಿಸಿ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. APMC ನಿರ್ದೇಶಕ ಬಜಗೂರು ಮಂಜುನಾಥ್ ಮಾತನಾಡಿ, ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ಕೃತ್ಯ ಪ್ರತಿಯೊಬ್ಬ ಭಾರತೀಯ ಖಂಡಿಸಬೇಕಾದ ಕೃತ್ಯವಾಗಿದೆ. ಉಚ್ಚ ನ್ಯಾಯಾಲಯವು ಸ್ವಯಂ ಪ್ರೇರಿತವಾಗಿ ಇವನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮತ್ತು ವೃತ್ತಿಯಿಂದ ವಜಾ ಮಾಡಿ ಗಡೀಪಾರು ಮಾಡಬೇಕು ಎಂದು ಒತ್ತಾಯಿಸಿದರು. ರೈತ ಮುಖಂಡ ಭೈರನಾಯಕಹಳ್ಳಿ ಲೋಕೇಶ್ ಮಾತನಾಡಿ, ಮಲ್ಲಿಕಾರ್ಜುನ ಗೌಡ ಅವರಿಗೆ ನ್ಯಾಯಾಧೀಶರಾಗಲು ಯಾವುದೇ ಅರ್ಹತೆ ಮತ್ತು ಸಾಮಾನ್ಯ ಜ್ಞಾನ ತಿಳುವಳಿಕೆ ಇಲ್ಲ ಎಂದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಪೆದ್ದಿಹಳ್ಳಿ ನರಸಿಂಹಯ್ಯ, ಯಗಚ್ಚಿಕಟ್ಟೆ ರಾಘವೇಂದ್ರ, ಶಂಕರಪ್ಪ, ಸೈಫುಲ್ಲಾ, ಜಿ ಕುಮಾರ್, ಲಿಂಗರಾಜು, ನಾಗತಿಹಳ್ಳಿ ಕೃಷ್ಣಮೂರ್ತಿ, ರಘು ಮುಂತಾದವರು ಉಪಸ್ಥಿತರಿದ್ದರು. ಗಡೀಪಾರು ಮಾಡಬೇಕು. ಇನ್ನ ಹಲವು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಒಂದು ಚಳವಳಿ ಅನ್ಕೊಂಡಿದೀವಿ. ಬಂಧುಗಳೇ, ಇಂಥ ಕೆಟ್ಟ ನ್ಯಾಯಾಧೀಶ ಇಡೀ ರಾಜ್ಯದಲ್ಲಿ ದಲಿತರಿಗೆ ಏನು ನ್ಯಾಯ ಕೊಡ್ತಾನೆ ಅನ್ನೋದು ನಮಗೆಲ್ಲ ಈಗ ಯಕ್ಷ ಪ್ರಶ್ನೆ ಆಗಿದೆ. ಇದುವರೆಗೂ ಅವರು ಕಾನೂನನ್ನ ಪಾಲನೆ ಮಾಡ್ಕೊಂಡು ಬಂದು ಜಡ್ಜ್ಮೆಂಟ್ಗಳನ್ನ ಕೊಟ್ಟು ದಲಿತರಿಗೆ ಯಾವ ನ್ಯಾಯವನ್ನು ತರಿಸ್ಕೊಟ್ಟಿದ್ದಾನೆ. ಬರೀ ಅಂಬೇಡ್ಕರ್ ಫೋಟೋನ ಅಷ್ಟು ಅವಮಾನ ಮಾಡಿಸಿರೋ ಅಂತನೋ ದಲಿತರಿಗೆ ಏನು ನ್ಯಾಯ ಕೊಟ್ಟಿದ್ದಾನೆ ಬಂಧುಗಳೇ? ಏನು ಅವನ ಇಡೀ ಪ್ರಕರಣದಲ್ಲಿ ಏನು ನ್ಯಾಯ ದೊರಕಿಸ್ಕೊಟ್ಟಿದ್ದಾನೆ, ಆ ಎಲ್ಲ ಪ್ರಕರಣಗಳನ್ನು ಮರು ತನಿಖೆ ಆಗಬೇಕು. ದಲಿತರಿಗೆ ಅಲ್ಲಿ ಅನ್ಯಾಯ ಆಗಿದೆ. ಇವನು ಫೋಟೋಗೆ ಅವಮಾನ ಮಾಡಿರೋನು ಇಡೀ ದಲಿತ ಸಮೂಹಕ್ಕೆ ಅವಮಾನ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಬಂಧುಗಳೇ? ಇವತ್ತು ಇಡೀ ನಮ್ಮ ಸಮಾಜ, ಇಡೀ ಮಾನವ ಸಮಾಜ ತಲೆ ತಗ್ಗಿಸುವಂಥ ವಿಚಾರ. ಅದನ್ನೆಲ್ಲ ನಾವು ಮನಗಂಡಬೇಕು. ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸ್ಬೇಕು. ಪ್ರತಿಯೊಬ್ಬ ಭಾರತೀಯ, ಪ್ರತಿಯೊಬ್ಬ ದಲಿತ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ರಕ್ತದಲ್ಲಿ ಕುದಿಯುವಂಥ ವಿಚಾರ ಬಂಧುಗಳೇ. ಯಾಕೆಂದ್ರೆ ಒಬ್ಬ ನ್ಯಾಯಾಧೀಶ ಜಿಲ್ಲೆಯಲ್ಲಿ ನ್ಯಾಯ ಕೊಡ್ತಾ ಅಂತನೋ ಆ ನ್ಯಾಯಾಧೀಶ ಅವನು ಕರಿಕೋಟ್ ಹಾಕಬೇಕು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಏನು ಬರೆದ್ರು, ಸಂವಿಧಾನ ರಚನೆ ಏನು ಮಾಡಿರೋ ಆ ಕರಿಕೋಟದಲ್ಲಿ ಅವನಿಗೆ ಇವತ್ತು ಅನ್ನ ಸಿಕ್ಕಿರೋದು, ಆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಇವತ್ತು ಅವನು ಜಡ್ಜಾಗಿರೋದು. ಇದನ್ನೆಲ್ಲ ಮರೆತು ಅವನು ಕೆಟ್ಟ ರೀತಿಯಲ್ಲಿ ನೀಚತನದಲ್ಲಿ ನಡ್ಕೊಂಡಿದ್ದಾನೆ ಬಂಧುಗಳೇ. ಅದಕ್ಕಾಗಿ ನಾವು ಇಡೀ ತಿಪಟೂರು ತಾಲೂಕಿನಾದ್ಯಂತ, ಇಡೀ ದೇಶಾದ್ಯಂತ ಚಳವಳಿ ಮಾಡ್ತಾ ಇದ್ದಾರೆ. ನಾವಾದರೂ ಸಹ ಅವನಿಗೆ ಶಿಕ್ಷೆ ಆಗೋವರೆಗೂ ಕಾನೂನು ಚೌಕಟ್ಟಿನಲ್ಲಿ ಏನು ಹೋರಾಟ ಮಾಡಬೇಕೋ ಅದನ್ನ ನಾವೆಲ್ಲ ಮಾಡ್ತೀವಿ. ನಿರಂತರವಾಗಿ ಅವನ್ನ ವಜಾಗೊಳಿಸುವವರೆಗೂ ನಾವು ಯಾವುದೇ ತರಹದ ಇದನ್ನ ನಿಲ್ಲಿಸಲ್ಲ. ಸಾಂಕೇತಿಕವಾಗಿ ಧರಣಿ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀವಿ. ARC Private Limited. We are hiring. Dear all, we have openings for telecallers position. 0 to 2 years experience, any education can apply.
Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited, number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur, 572106. Phone 6366435958, 9606666568. ARC Private Limited, help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.